ತಿಮ್ಮಾಪುರ ಅಂಥದ್ದು ರೈಟ್ ಸೈಡ್ ತಿಮ್ಮಾಪುರ ಜಂಕ್ಷನ್ ಬೇಕಾರೆ ಬಾರ್ಕೂರು ಇದು ಸುಮಾರು ಬಸ್ ತಿಮ್ಮಾಪುರ ಪೇಂಟ್ ಬನ್ನಿ ರೈಟ್ ಸೈಡ್ ಇದು ಮೂರು ಕೈಯಿಂದ ಅಲ್ಪ ನಮ್ಮ ದುರ್ಗಮ್ಮ ಬೇರೆ ಸ್ವಲ್ಪ ಸರ್ವಿಸ್ ರೋಡ್ ಬರ್ತದೆ ಆ ರೋಡ್ ಫಸ್ಟ್ ಇವತ್ತೆಲ್ಲ ಬೇಡ ಐದು ಸೆಕೆಂಡ್ ಅಂಡರ್ ಪಾಸ್ ಸೆಕೆಂಡ್ ಅಂಡರ್ ಪಾಸಿಗೆ ಸೀದ ಲೆಫ್ಟ್ ರೈಟ್ ಬರುತ್ತೆ ಲೊಕೇಶನ್ ಬಸ್ಸು ಲೊಕೇಶನ್ ಥोड़े बाहर गए कड़पुर ग्रुप कड़पुर और पूरी सरी जो क्लॉक क्वालिटी ನೆಲ ಸರಿ ಪಿರಗಣ ಅವಿ ಪಿರದಿ ಪಿರ ಅಲ್ಲ ಬಾಲೆಗೆ ಜಾಗೆ ಗೊತ್ತಲ್ಲ ಅದು ಪಿರದಿ ಪಿರದಿ ಅದಿ ಪಿರದಿ ಗೊತ್ತು ಭರವಸೆ ಗೋಮಿತ್ರ ಮೇಲ್ಭಾಗ ಒಂದು ಖಾಲಿ ಕೆಳಭಾಗ ಕೌಚ್ ಇದು ಅಷ್ಟಮಂಗಲ ಸ್ವರ್ಣ ಪ್ರತಿಷ್ಠೆ. ದೇವರನ್ನು ಹೇಗೆ ತಂತ್ರಿಗಳು ಪ್ರತಿಷ್ಠೆ ಮಾಡ್ತಾರೋ ಅದೇ ರೀತಿ ದೇವರಿಗೆ ಸಮಾನ ಅಂತ ಮಗು ಸ್ವರ್ಣ ಪ್ರತಿಷ್ಠೆ ಮಾಡೋದು. ಭೂತಕಾಲ ವರ್ತಮಾನ ಭವಿಷ್ಯ ಸ್ವರ್ಣ ಜೀವಕಲೆ ಇರುವಂಥ ವಿಷಯ. ಅಲ್ಲಿ ವಿಧಿ ಪ್ರಕಾರವಾಗಿ ಲಕ್ಷ್ಮೀ ಸರಸ್ವತಿ ದೇವರಿಗೆ ಪೂಜೆ ಆಯಿತು, ಗಣಪತಿ ಗುರು ಸಂಕಲ್ಪದ ಪೂಜೆ ಆಯಿತು. ಇನ್ನಿಲ್ಲಿ ಮೇಷರಾಶಿಯಿಂದ ಮೀನರಾಶಿವರೆಗೆ 12 ರಾಶಿಗಳು, ನಡುಮಧ್ಯ ದಕ್ಷಿಣಾಮೂರ್ತಿ ಸಂಕಲ್ಪದಲ್ಲೂ ನವಗ್ರಹೇಶ್ವರ ಇವತ್ತು ಯಾವ ಯಾವ ರಾಶಿ ಇದ್ದಾರೆ ಅಲ್ಲಿ 108 ಕವಡೆಗಳ ಪೂಜೆ. ಅದು ಚಿನ್ನ ಅಂತ ಹೇಳೋದು ಜೀವಕಲೆ. ಈಗ ನಮ್ಮ ಮನುಷ್ಯ ಶರೀರ ಹೇಗೆ ಪಂಚಭೂತಗಳಲ್ಲಿ ಉಂಟು, ಪ್ರಕೃತಿ ಹೇಗೆ ಪಂಚಭೂತ ಉಂಟು, ಅದೇ ರೀತಿ ಇದು ಪಂಚಭೂತದ ಪ್ರತಿಷ್ಠೆ ಅಂತ ಲೆಕ್ಕ. ಯಾಕೆ ಪಂಚಭೂತಕ್ಕೆ ಸಾಕ್ಷಿಯಾಗಿ ಒಂದು ಕೊಡಿಯಲೆಯಲ್ಲಿ ಜಲ, ನೀರು, ಅದೇ ರೀತಿ ತುಂಬೆವು, ಅಕ್ಕಿ, ಭತ್ತ ಹಾಕ್ತಾರೆ. ಮತ್ತು ಜೀವಕಲೆ, ಮನುಷ್ಯ ಶರೀರ ಜೀವಕಲೆ ಹೇಗುಂಟು, ಸ್ವರ್ಣ. ಈ ಓಂ ಇದ್ದಂಥ ಭಾಗ ಮೇಲ್ಭಾಗ, ಏನಿಲ್ಲದ್ದು ಅಡಿಭಾಗ. ನಮ್ಮೆಲ್ಲರ ಪ್ರಾರ್ಥನೆ ಅದರಲ್ಲಿ ಮೇಲ್ಭಾಗ ಮತ್ತು ದೇವರ ಇಚ್ಛೆ.
ಎಲ್ಲದೊಂದು ಕೈ ಮುಗಿದ ಅದೇ ಎದುರೇ ಕೆಳಗೊಂದು ಕಾಶಿರು ಅದು ಹಾಗೆ ಹೀಗೆ ಹೀಗೆ ಪೂರ್ವ ಹಾಗೆ ಒಂದ್ಸಲ ಹೇಳಿ ಅಲ್ಲೇ ನಿಂತ್ಕೊಂಡೆ ಕೈ ತಲೆ ಬಾ ಮುಂದೆ ಬಾ ಹಾಗೆ ಅಲ್ಲೇ ಮುಂದೆ ಬಾ ಹಾಗೆ ಹೋಗಿ ಅಲ್ಲಿ ಹೋಗಿ ಅಲ್ಲೇ ಮುಂದೆ ಹೋಗಿ ಹಾಗೆ ಮುಂದೆ ಹೋಗಿ ಅವ್ರು ಎದುರಿನಿಲ್ಲ ಅಲ್ಲೇ ನಿಲ್ಲ ಅವ್ರು ಮಾಡ್ತಾರೆ ಅಲ್ಲಿ ಇವ್ರದ್ದು ಇಲ್ಲಿ ಬಾ ಮೆಲ್ಲ ಇಲ್ಲೇನಿಲ್ಲ ಇಬ್ಬರು ಇಲ್ಲ ಅದನ್ನು ಸ್ವಲ್ಪ ಹಿಂದೆ ಹೀಗೆ ತಿರುಗಿ ಹೀಗೆ ಕೈ ಮುಗೀತಾರೆ ಇವ್ರಿಗೆ ಕೈ ಮುಗಿ ಮುಂದೆ ಹೋಗ್ಬೇಡ ಈಚೆ ಕೈ ಮುಗಿ ನನ್ನ ಕೈ ಮುಗಿ ಹೀಗೆ ನಿಂತ್ಕೋ ಇಲ್ಲಿ ಸರಿ ಇಲ್ಲಿ ಬಾ ಮೆಲ್ಲ ಹೋಗಲ್ಲ ಇಲ್ಲಿ ಈಚೆ ರಂಗೋಲಿ ಮೆಟ್ಟಬೇಡ ಓ ಇಲ್ಲಿ ನಿಂತ್ಕೋ ಸ್ವಲ್ಪ ಇಲ್ಲಿ ಫಸ್ಟಿಗೆ ಕೈ ತೊಳ್ಕೊ ಕೈ ತೊಳ್ಕೊ ಎರಡು ಕೈ ತೊಳ್ಕೊ ತೀರ್ಥದಾಗೆ ಕುಡ್ಕೊ ಕುಡಿ ಕುಡಿ ಕೈ ತೊಳ್ಕೊ ತೊಳಿ ಪುನಃ ಜಲ ಗಂಧ ತಾಂಡೂಲ ತುಂಬ
ಹಾಗೂ ಚಿನ್ನ ಹಾಕುವ ತನಕ ಒಂದು ಮೊಬೈಲ್ ಸೈಲೆಂಟ್ ಸ್ವಿಚ್ ಆಫ್ ಬೇಡ. ಚಿನ್ನ ಹಾಕುವ ಸಮಯ ಒಂದು ನಮ್ಮ ಪ್ರಾರ್ಥನೆ. శివాయ నమః శివాయ నమః శివాయ నమః శివాయ ఓం నమః శివాయ నమః శివాయ నమః శివాయ నమః శివాయ నమః శివాయ నమః శివాయ ఓం నమః శివాయ ఓం నమః శివాయ జ్ఞానస్తం మేషాయ నమః మేషాయ నమః మేషాయ నమః మేషాయ నమః మేషాయ నమః వృషభరాశి నమః వృషభరాశి నమః వృషభరాశి నమః వృషభరాశి వీణాయ నమః వీణాయ గుళీరాయ నమః గుళీరాయ నమః గుళీరాయ సింహరాశి నమః సింహరాశి నమః సింహరాశి నమః సింహరాశి
ಕೀಟಾಯ ನಮಃ ಕೀಟಾಯ ಚಾಪಾಯ ನಮಃ ಚಾಪಾಯ ಮಕರಾಯ ನಮಃ ಮಕರಾಯ ನಮಃ जपाकगंगाशं नश्यदेयं महादिव्यमोघं सर्वभावज्ञं भास्करं नमाम्यहं भास्करं नमाम्यहं हृदयमृदुषारावं क्षीरोदानं ಹಾಕಿ. ಶ್ರೀ ಸರಸ್ವತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಸರಸ್ವತಿಯೇ ನಮಃ ಹೇಳಿ. ಸರಸ್ವತಿಯೇ ನಮಃ ಹಾಕಿ ಹಾಕಿ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ ಹಾಕಿ. ಶ್ರೀ ಷಣ್ಮುಖಾದಿ ಗುರುಭ್ಯೋ ನಮಃ. ಷಣ್ಮುಖಾದಿ ಗುರುಭ್ಯೋ ನಮಃ ಹಾಕಿ. ಅವಿಘ್ನಮಸ್ತು. ಅವಿಘ್ನಮಸ್ತು ಅವಿಘ್ನಮಸ್ತು ಹಾಕಿ. ಅದನ್ನೆಲ್ಲ ಹಾಕಿ ಎಲ್ಲ ಹಾಕಿ ಎಲ್ಲ ಹಾಕಿ. ದುಡ್ಡು ಪ್ರಾರ್ಥನೆ ಒಂದಲ್ಲಿ ಮನೆ ಮುಟ್ಟಿ ಪ್ರಾರ್ಥನೆ ಮಾಡಿ. ಈಗ ಈಗ ಎರಡು ಕೈಲ್ಲ ಅಲ್ಲಿ ನಮಃ ಶಿವಾಯ ಅಂತೇಳಿ ಮಧ್ಯಕ್ಕೆ ಹಾಕಿ. ನಮಃ ಶಿವಾಯ. ನಮಃ ಶಿವಾಯ. ಇನ್ನೊಮ್ಮೆ ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ ಹಾಕಿ. ಒಂದೆರಡು ಜಾಸ್ತಿ ಉಂಟು. ನೀವು 1 2 ಗೊತ್ತುಂಟ ನಿಮಗೆ? 1 2 3 ಹೇಳ್ತೀರಾ? ಇದು 1 ಇದು ಹಾಂ ವೆರಿ ಗುಡ್. ಹಾಗೆ 1 ಸ್ಟಾರ್ಟ್ ಮಾಡಬೇಕು. ನಾವು ಹೇಳಿದ ಹಾಗೆ 1 ಅದು ಆಯಿತಾ? ಆಗಲಿಲ್ಲ. ಮೇಷಾಯ ನಮಃ. ಮೇಷಾಯ ನಮಃ ಅಲ್ಲಿಗೆ ಹಾಕಿ. ಹಾಂ
ವೃಷಭಾಯ ನಮಃ ವೃಷಭಾಯ ನಮಃ. ಹಾಕಿ. ವೀಣಾಯ ನಮಃ ವೀಣಾಯ ನಮಃ. ಕುಳೀರಾಯ ನಮಃ ಕುಳಿರಾಯ ನಮಃ. ಸಿಂಹಾಯ ನಮಃ ಸಿಂಹಾಯ ನಮಃ. ಕನ್ಯಾಯ ನಮಃ ನಮಃ. ಜುಗಾಯ ನಮಃ ಶೂಧಾಯ ನಮಃ. ಕೀಟಾಯ ನಮಃ ಕೇತಾಯ ನಮಃ. ಚಾಪಾಯ ನಮಃ ಚಾಪಾಯ ನಮಃ. ನಕ್ರಾಯ ನಮಃ ನಕ್ರಾಯ ನಕ್ರಾಯ ನಮಃ. ಘಟಾಯೇ ನಮಃ ಘಟಾಯೇ ನಮಃ. ಚಷಾಯೇ ನಮಃ ಚಷಾಯೇ ನಮಃ. ಚಷಾಯೇ ನಮಃ. ಸೂರ್ಯಾಯ ನಮಃ ಸೂರ್ಯಾಯ ನಮಃ. ಇಲ್ಲಿ ಹಾಕಿ. ಸೋಮಾಯ ನಮಃ ಸೋಮಾಯ ನಮಃ. ಅಲ್ಲಿ ಹಾಕಿ. ಮಂಗಳಾಯೇ ನಮಃ ಮಂಗಳಾಯೇ ನಮಃ. ಇಲ್ಲಿ ಹಾಕಿ. ಸೌಮ್ಯಾಯ ನಮಃ ಸೌಮ್ಯಾಯ ನಮಃ. ಇಲ್ಲಿ ಹಾಕಿ. ಇಲ್ಲಿ ಇಲ್ಲಿ. ಶ್ರೀ ಗುರವೇ ನಮಃ ಗುರುವೇ ನಮಃ. ಗುರುವೇ ನಮಃ. ಭಾರ್ಗವಾಯ ನಮಃ ಭಾರ್ಗವಾಯ ನಮಃ. ಶನೀಶ್ವರಾಯ ನಮಃ ಶನೀಶ್ವರಾಯ ನಮಃ. ರಾಹವೇ ನಮಃ ರಾಹುವೇ ನಮಃ. ಕೇತವೇ ನಮಃ ಕೇತವೇ ನಮಃ. ಮಾಂದ್ಯಾಯ ನಮಃ ಮಾಂದ್ಯಾಯ ನಮಃ. ದಕ್ಷಿಣಾಮೂರ್ತಿಯೇ ನಮಃ ಅಂತೇಳಿ ಇದಕ್ಕೆ ಹಾಕಿ. ಶ್ರೀ ದಕ್ಷಿಣಾಮೂರ್ತಿ ದಕ್ಷಿಣಾಮೂರ್ತಿಯೇ ನಮಃ. ತಾಂಬೂಲ ಪ್ರಶ್ನೆ ಪುರುಷೇಶ್ವರ ದೇವರು ಇಡೀ ತುಳುನಾಡಿಗೆ ಸಂಬಂಧಪಟ್ಟ ದೇವರಲ್ಲಿ ತೋರಿಸುತ್ತೇನೆ. ಇಡೀ ತುಳುನಾಡಿಗೆ ತೆರಿಪಾವಡ ಕೆಲಸವನ್ನು ಎಲ್ಲ ಮನುಷ್ಯರು ಇದ್ದಾಗ ಅಷ್ಟಮಂಗಲ ದೇವರು ಕೂಡ ತೋರಿಸುತ್ತೇನೆ. ಆ ಪ್ರಕಾರ ವಿರೋಧಿ ತೆರಿಪಾಗ ಆಮೇಲೆ ಅಷ್ಟಮಂಗಲ ದೇವರಿದಾಗ ಒಂದು ದೇವಿ ಸಾನ್ನಿಧ್ಯ ಉಂಟು. ಇದು ಪುರುಷೇಶ್ವರನ ಪೂಜೆ ಕ್ರಮಗಳು ಹೆಂಚ ಆಗುವುದು ಆ ಉತ್ತರೋತ್ತರವಾದ ಹೆಂಚ ಬೆಳಗುವುದು ಮಾಡ್ಕೊಂಡು ಈ ಪ್ರಾರ್ಥನೆ ಮಾಡಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವಮಂಗಲಮಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದೇವರಿಗಾಡು ದೈವಗಾಡು ಕೊರ್ನೋ ಪರಿಪೂರ್ಣವಾದ ಸ್ವೀಕಾರ ಮನ್ಕೊಡಂಡ ಕೈಟ್ಟು ಪೂವರಿ ಬತ್ತದು ಭಯಭಕ್ತಿ ಪ್ರಾರ್ಥನೆ ಮನ್ಕೊಡಿಗೆ ಪ್ರಾರ್ಥನೆ ಮನ್ಪುನಂಚಿನ ಕೊಟ್ಟುಡು ಅಗ್ಲಿ ಪ್ರಸನ್ನ ಕಾಲುಡಿಕ್ಕರು ಮಿಂಚಿನ ಪಂಡಲು ಆಯ್ತು ಕಥಾಸ್ತು ಒಂದು ಪಂಡದು ನಮಗೆ ಒದಗಾತ ಕೊರ್ತಿರು ಪನ್ಪನು ಹಿರಿಯಾಕನ ನಂಬಾಣಿಕೆ ನಮ್ಮ ಚರ್ಮ ದೃಷ್ಟಿ ಮಾಯ ದೃಷ್ಟಿದ ಅಗ್ಲಿ ಆ ವಿಘ್ನ ನಿವಾರಕಾಂಚಿನ ಗಣಪತಿ ದೇವರ ನಮ್ಮ ಸ್ವಸ್ತಿಗೆ ಮಧ್ಯೆ ಸಂಕಲ್ಪ ಮಾಡ್ತಂದು 33 ಕೋಟಿ ದೇವತೆಗಳು ನಮ್ಮ ದೀಪ ಮಧ್ಯೆ ಸಂಕಲ್ಪ ಮಾಡ್ತಂದು ಬಸವರುಡಿತ್ತಿನ ಅಧಿದೇವತೆಯಾಂಚಿನ ಮಹಾಲಿಂಗೇಶ್ವರ ದೇವರೆಲ್ಲ ಅವೇಲೆ ತುಳುವೇಶ್ವರ ಸಾನ್ನಿಧ್ಯಿಲ್ಲ ತುಳುನಾಡು ಲೋಕುಡು ಓಲಿತ್ತಿನ ಗುಡಿಗೊಡಿತ್ತಿನ ದೇವರೆಲ್ಲ ಮಾಡೋಡಿತ್ತಿನ ದೈವವೆಲ್ಲ ಬನೊಟ್ಟಿತ್ತಿನ ನಾಗಬೆಂಬರ ದೇವರೆಲ್ಲ ಭೂಮಿನೇ ತುಂಬಿಂಚಿ ನಾಗದೇವರೆಲ್ಲ ಸರ್ವ ಶಕ್ತಿಗಳೆಲ್ಲ ನಮ್ಮ ಪ್ರಾರ್ಥನೆ ಮಂತೊಂದು ದೈವಜ್ಞನ ಮೂಲಕ ಆನಿನ ಮಂಜಿ ತಾಂಬೂಲ ಪ್ರಶ್ನೆ ತುಳುವೇಶ್ವರ ಸನ್ನಿಧಿ ಇದೆಯಾ ಆ ತಾಂಬೂಲ ಪ್ರಶ್ನೆ ವಾರೀತಿ ಪುನಪುಣಂಚಿನ ರೀತಿ ಆನಗ ತಾಂಬೂಲ ಪ್ರಶ್ನೆ ವಿಧಿ ಪ್ರಕಾರವಾಯಿಂಚಿನ ಸಾನ್ನಿಧ್ಯಾಂಡ ಜ್ಯೋತಿಷ್ಯರು ಮೇಲ್ಮಟ್ಟವಾಯಿನಿಂಚಿನ ಅಷ್ಟಮಂಗಲ ವಿಷಯಡಿ ಚಿಂತನೆ ಮಾಡ್ತಾಂಡ ಪೂರ್ಣವಾಯಿನಿಂಚಿನ ವಿಷಯ ಬರುವ ಪುನಪುಣಂಚಿನ ವಿಷಯಡು ವಿಧಿ ಪ್ರಕಾರವಾದ ದೈವಜ್ಞನ ಆರೂಢದು ಪೋತೆ ಆಗಲೇನು ಭಯಭಕ್ತಿ ಪ್ರಾರ್ಥನೆ ಮಾಡ್ತಾರೆ ಲೆಕ್ಕೊಂಡು ಬರ್ತಾರೆ. ಆ ಪ್ರಕಾರ ದೈವಜ್ಞರು ವಿಧಿ ಪ್ರಕಾರವಾದ ತಾಂಬೂಲ ಕೊಟ್ಟು ವಿಷಯವನ್ನು ಕೊಂಡದ್ದು ಲಕ್ಷ್ಮೀ ಸರಸ್ವತಿ ಗಣಪತಿ ದೇವರಿಗೆ ಅವರು ಸ್ವಸ್ತಿಗೆ ಒಂದು ನೈವೇದ್ಯ ಕೊಡ್ತಾರೆ. ಅವೇ ಲೆಕ್ಕ ವಸ್ತ್ರ ಕನಕ ದರ್ಪಣ ಫಲ ಪುಷ್ಪ ಅಕ್ಷತೆ ತಾಂಬೂಲ ಪನ್ಪಂಚಿನ ಅಷ್ಟ ಮಂಗಲ್ಯಲ್ಲಾದಿ ಒಂದು ವಿಧಿ ಪ್ರಕಾರವಾದ ಜಲಗಂಧ ಧೂಪ ದೀಪ ಷೋಡಶ ಉಪಚಾರ ಮಾಡ್ತಿದೆ. ಪ್ರತ್ಯೇಕವಾದ ಮೇಷರಾಶಿಗಿದ್ದು ಮೀನರಾಶಿ ಪದರಾಡು ರಾಶಿಲ ಇನಿತ್ತ ನವಗ್ರೇರು ವಾವಾವ ರಾಶಿಗಳ ಆ ರಾಶಿ ಮಧ್ಯಲ ನಡು ಮಧ್ಯೆ ದಕ್ಷಿಣಾಮೂರ್ತಿ ಸಂಕಲ್ಪನ ವಿಶೇಷವಾದ ಪೂಜೆ ಮಂತೊಂದು ನೂಟೆನ್ಮ ಕೌಡೆಡು ಗುರು ಸಂಕಲ್ಪಲ ಜ್ಯೋತಿಷ್ಯದ ಅಧಿದೇವತೆಯರಾಯನಿಂಚಿನ ಸುಬ್ರಹ್ಮಣ್ಯ ದೇವರೆಲ್ಲ ನಮ್ಮ ಪರಿಪೂರ್ಣವಾದ ಪ್ರಾರ್ಥನೆ ಮಂತೊಂದು ಭಾರತ ಕೆಟ್ಟು ನಮಲ ಅರ್ಚನೆ ಮನ್ಪಾತ ಆ ಅರ್ಚನೆ ಮನ್ಪನಗ ನಮ್ಮ ಮನುಷ್ಯ ಜನ್ಮ ನಮకు వారీతి ప్రకృతిలో వా సత్యగులుండు పన్పంచిన విషయం నమకు దాల తెలియదు నమ కేవಲ ಚರ್ಮ ಅಸ್ಥಿ ಮಾಂಸದ ಒಂದು ಮುದ್ದೆ ಮಾತ್ರ ವಾರೀತಿ ಎಂಚ ಆವಡು ಪನ್ಪಂచిన ಲೀಲೆ ಪೂರ ಭಗವಂತನ ಲೀಲೆ ತುಳುವೇಶ್ವರ ಆ ಪೂರ ತುಳು ಪನ್ಪಂచిన ವಿಷಯದ ಮೂಲ ವಾಸವಾದ ಪಾತ್ರದಲ್ಲಿ ಅಕಲು ಪೂರ ಆರಾಧನೆ ಮನ್ಪಂచిన ಸತ್ಯದ ದೇವರಾಣ ತುಳುವೇಶ್ವರ ಆಂಡ ಪ್ರಕೃತಿಗೆ ಆ ದೇವರಿನ ಆರಾಧನೆ ಮಂತಂದು ನಮ್ಮ ಪೂರ ಆರಾಧನೆ ಮುಕ್ತವಾತುಲ್ಲ
ನಮ್ಮ ಈ ತುಳುನಾಡಿನ ಪುಟ್ಟನಗಳಿಗೆ ಪೂರ ಆ ದೇವರನ್ನು ವಿಧಿವತ್ತಾವತ್ತ ಆರಾಧನೆ ಮಾಡ್ಕೊಂಚಿನ ಜವಾಬ್ದಾರಿ ಉಂಟು. ಇನಿ ಆ ಕಾಲ ಕೂಡ್ದು ಬರ್ತದೆ. ಆ ಕಾಲ ಕೂಡ್ದು ಬತ್ತನಾಗ ನಮ್ಮ ಪೂರ ಏಕ ಮನಸ್ಸಿಟ್ಟು ಪತ್ತಪ್ಪನ ಜೋಗ್ಲು ಒಂಜಪ್ಪ ಲೆಕ್ಕಾತು ಆ ದೇವರನ್ನ ಆರಾಧನೆ ಮಾಡ್ಕೊಳ್ಳು. ಆರಾಧನೆಯ ಪಂಡ ದೇವರ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಉಂಟು. ಸ್ಥೂಲ ಶರೀರ ನಮಗೆ ಎಂಚಬೋಡಲ್ಲ ನಮಗೆ ಕಟ್ಟುನಂಚಿನ ರೀತಿ ವಾಸ್ತು ಮಾಡ್ಕೊಳ್ಳಿ. ಸೂಕ್ಷ್ಮ ಶರೀರ ಅಂದ ಪಂಡನಾಂಡ ಆ ಬಿಂಬದ ಮೂಲ ಕಲ್ಪನೆ ಇಂಚ ಯುಗ ಯುಗಾಂತರೋಡು ಇರ್ತಾರೆ. ಋಷಿಮುನಿಕರು ಪ್ರತಿಷ್ಠೆ ಮಾಡ್ತಾರ, ರಾಜರ್ನಗಳು ಪ್ರತಿಷ್ಠೆ ಮಾಡ್ತಾರ, ಯೋಗಿವರಿಯರು ಪ್ರತಿಷ್ಠೆ ಮಾಡ್ತಾರ, ತಂತ್ರ ಪ್ರತಿಷ್ಠೆ ಆಂಡ ಭಕ್ತನ ಪ್ರತಿಷ್ಠೆ ಆಣ ಹತ್ತು ಉದ್ಭವಲಿಂಗನ ನಮ್ಗೆ ದಾಲ ಬಂತದ್ದು. అయిన పరిపూర్ణవాత్ ನಮ್ಮ ಕೊಂಚ ಕೋಣೆಟಾಲ ವಸ್ತುಗಳು ಕತ್ತಲೆ ಆಂಡ ಅವು ತೋಜ್ಯರ ಸಾಧ್ಯತೆ ಅಪ್ಪ ದೀಪ ಅಂದು ಬಂದ್ಪಡಿಂಚಿನ ಪ್ರಕಾಶನ ಪತ್ತಾಂಡ ಅವು ಪೂರ್ಣ ತೋಜ್ಯರ ಸಾಧ್ಯ ಉಂಟು. ಅವೇಲಕನ ವೇದದ ಕಣ್ಣಾಯಿಂಚಿನ ಜ್ಯೋತಿಷ್ಯದ ಮೂಲಕ ಯಥಾರ್ಥ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲದ ಆರಾಧನೆದ ಪರಿಪೂರ್ಣವಾನಿಂಚಿನ ಎಂಚಾದ ಪನ್ಪನ ರೀತಿ ನವಗ್ರೇಶ್ವರ ದೇವರು ಸಾಕ್ಷಾತ್ ದೇವರಕ್ಕೆ ದೈವಜ್ಞದ ಮೂಲಕ ಇನ್ನು ತೋಜಾದ ಕೊಟ್ಟು ನಮ್ಮ ಭಕ್ತರು ಕಷ್ಟದಲ್ಲ ಆ ಮಲ್ಲ ವಿಷಯത്തിൽ ಎಲ್ಲೆಡೆ ಪರಿಹಾರ ಮಂತದು ಸೂರ್ಯಚಂದ್ರ ದೇವರು ಇತ್ತನಾದ ಕಾಲ ಕಬಟ್ಟ ತುಳುವೇಶ್ವರ ದೇವರ ಆ ಪೆಲ ಆರಾಧನೆ ಆತು ಸಕಲ ಲೋಕಗಳ ಸುಖಬರ್ಪಂಚಿನ ರೀತಿ ವಿಷಯಗಳಿಗೆ ಇತ್ತಿನ ಆ ವಿಷನು ವಿಷ್ಣುನ ವಾಯನಿಂಚಿನ ಗರುಡಗ ಪಾಡ್ತಿ ಅಮೃತಗಳಿಗೆ ಮಂತದು ಬಾಲ್ಯದ ಕೈಟ್ಟು ಎಡ್ಡೆ ರಾಶಿದು ಬಂಗಾರ ಪಾಡ್ಪಾಡ್ತು ಸರ್ವ ವಿಷಯಗಳು ನಮಗೆ ಅನುಗ್ರಹ ಅಪ್ಪನ ಲೆಕ್ಕ ಅಂತ ಪ್ರಾರ್ಥನೆ ನಮ್ಮ ಮಂತೊನ್ಕ ಇಲ್ಲಿ ಪೂರ ಓಂ ನಮ ಶಿವಾಯ ಅಂದು ಪಂಡೊಲ್ಲೆ ನೀನು 3 ಸುತ್ತು ಗಟ್ಟಿ ಎರಡು ಕೈ ಆಯ್ತಾ ಚೆಲ್ಲಬೇಡ ಶಿವಾಯ ಓಂ ನಮಃ 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 ಶಿವಾಯ. ನಾವು ಹಾಕುವಂತ ಹೇಳುವಾಗ ಈ 1 2 12 ಕೋಣೆ ಉಂಟಲ್ಲ 12 ಯಾವುದಾದ್ರೂ ಒಂದು ಕೋಣೆಗೆ ಹೋಗಿ ನೀವು ಕುಳಿತು ಕೈಯಲ್ಲೆಲ್ಲ ಇದಾಕಬಾರ್ದು, ಆಗಿನಾಗಿ ಬಿಸಾಡಬಾರ್ದು, ಗಟ್ಟಿ ಇರ್ತಾರೆ ತಿಳ್ಬಾರ್ದು. ನಿನಗೆ ಯಾವ ಕೋಣೆಯೇ ಆಗ್ಬೋದು, ಯಾರು ಏನು ಹೇಳೋದು ಬೇಡ, ಮಗುವಿಗೆ ಮತ್ತೆ ತೊಂದರೆ ಆಗುತ್ತೆ. ನಿನಗೆ ಇಷ್ಟ ಇದ್ದ ಕೋಣೆಗೆ ನಾವು ಹಾಕು ಅಂತ ಹೇಳುವಾಗ ಹೋಗಿ ಇದನ್ನು ಎಲ್ಲ ಕೆಳಗೆ ಕೂತು ಹಾಕುವುದು ಆಯ್ತಾ. ಎಲ್ಲ ಯಾವುದು ಆಗ್ಬೋದು. ಈ 12 1 2 12 ಕೋಣೆ ಉಂಟಲ್ಲ ಆ ಕೋಣೆ ಒಳಗೆ ಆಯ್ತು. ಹೀಗೆ ಹೋಗ್ಬೋದು, ಹೀಗೆ ಹೋಗ್ಬೋದು ಎಲ್ಲ. ಬಸರೂರು ಗ್ರಾಮ ಪ್ರಶ್ನಕರ್ತ ತುಳುವೇಶ್ವರನ ಕುದುರೆತ್ತ ಪ್ರಶ್ನೆ ಈ ಪ್ರಶ್ನಕರ್ತರಂದಿದ್ಯತ ತುಳುವೇಶ್ವರ ಸಾನ್ನಿಧ್ಯದ ವಿಷಯ. ಬಸರೂರು ಗ್ರಾಮ ಬಸರೂರು ತುಳುವೇಶ್ವರ ಸಮಸ್ತ ಸಾನ್ನಿಧ್ಯಾದಿ ವಿಷಯ ಜೀರ್ಣೋದ್ಧಾರ ವಿಷಯ ಎಲ್ಲ ವಿಷಯ ಅರ್ನಿಕೆ ಬರ್ಣವನ್ನು ಬರ್ಣಿಕೆ ಪ್ರಾರ್ಥನೆ ಎಲ್ಲರೂ ಮನಸ್ಸಿನಲ್ಲಿ ಒಳ್ಳೆ ಪ್ರಾರ್ಥನೆ ಮಾಡಬೇಕು. ಓಂ ನಮಃ ಶಿವಾಯ 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 ಓಂ ನಮಃ ಶಿವಾಯ
ಇಷ್ಟ ಉಂಟು ಅಲ್ಲಿ ಹೋಗಿ ನಿಲ್ಲಿ, ಎಲ್ಲಿ ಇಷ್ಟ ಉಂಟು ಅಲ್ಲಿ ಹೋಗಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ಲರೂ ಆ ಮಧ್ಯಕ್ಕೆ ಹಾಕಿ ಆಯ್ತಾ, ಆ ಮಧ್ಯ ಉಂಟಲ್ಲ ಸಂಕಲ್ಪದ ಅದಕ್ಕೆ ಹಾಕಿ. ಇದರ ಚಿನ್ನದ ಮೇಲೆ ಹಾಕಿಬೇಡಿ ಯಾರು, ದಯವಿಟ್ಟು. ಅಲ್ಲಿಗೆ ಬಂದು ಹಾಕಿ, ದೂರದಿಂದ ಹಾಕಬೇಡಿ, ಅಲ್ಲಿಗೆ ಬಂದು ಮೇಲ್ಭಾಗಡು ತೋಜೊಂದಿಕ್ಕಿ. ಸ್ವಾಮಿ ನೋಡಿ ಬಂಗಾರ ಪಾಡ್ತಿರ್ತೀವಿ ದೂರ ದೂರ പുഷ്പാക്ഷരങ്ങളുടെ മധ്യകണ്ണം, മലർന്ന ഭാഗം, വടക്കോട്ട് തിരിവ്, പകരം വായു ಬಸ್ರೂರಿ. ಸ್ವರ್ಣವು ಪುಷ್ಪಾಕ್ಷತೆಗಳ ಮಧ್ಯಭಾಗದಲ್ಲಿ ಮೇಲ್ಮುಖವಾಗಿ ಉತ್ತರ ಭಾಗಕ್ಕೆ ಪ್ಲವ, ಅಂಶಕೈವಾರಾಶಿ ತೂತು. ಮೇಲ್ಮುಖವಾದ ಪ್ಲವ ಅಂದರೆ ಬಗ್ಗಿ ಇರ್ತದೆ, ಒಂದು ಭಾಗಕ್ಕೆ ಬಗ್ಗಿ ತಗ್ಗಿರ್ತದೆ ಪ್ಲವವಾಗಿ ಗೋಡೆ, ಅದು ಈ ಭಾಗ ರಾಶಿ ಹೇಳಿಬಿಡಿ. ಅವರ ಬಾಯಿಂದ ಬರದೆ ನಮಗೆ ಆಗುದು. ಸ್ವರ್ಣಾಂಶಕ ವಿಷಿಕ ചന്ദ്ര തിരികെ അന്നപൂർണേ സദാപൂർണേ ശങ്കരപ്രാണവല്ലഭേ ജ്ഞാനവേദം ഭിക്ഷാം ദേവീ ച പാർവതി മാതാമേ പാർവതീ ദേവി പിതാ ദേവോ മഹേശ്വര മാധവോ ശിവോക്താ സ്വദേശോ ഭുവനത്രയം പരിവാരയന്താം ന്യായേണ മാർഗേണ ലോകാ സമസ്താ സുഖിനോ ഭവന്തു, ലോകാ സമസ്താ സുഖിനോ ഭവന്തു. സങ്കല്പത്തിൽ സമസ്ത ഗുണദോഷങ്ങൾ അറിയാനായി നവഗ്രഹേശ്വര പ്രാർത്ഥനാസഹിതം 12 രാശിമണ്ഡലങ്ങൾ അടിസ്ഥാനമാക്കി പൂമരിയും ചേർത്തതായ സ്വർണ്ണപ്രശ്നാരൂഢ രാശി മീനരാശി അല്ലേ? ಬಸ್ರೂರು ಗ್ರಾಮ ತುಳುವೇಶ್ವರ ಸಾನ್ನಿಧ್ಯದ ಸಮಸ್ತ ಪ್ರಾರ್ಥನೆ ಮಂತ್ರ ಪುಷ್ಪಾಕ್ಷತೆಗಳಿಂದ ಬಾಲೆ ತಗೈತೆ ಕೊಟ್ಟು ನಮ್ಮ ಪೂರ ಪ್ರಾರ್ಥನೆ ಮಂತ್ರಂಚಿನ ವಿಷಯಗಳು ಬಾಲೆ ಪಾಡ್ನಂಚಿನ ಅಷ್ಟಮಂಗಲ ಸ್ವರ್ಣ ಪ್ರಶ್ನಾರೂಢ ರಾಶಿ മീന രാശി. രാശി മീന. അപ്പോൾ സ്വർണ്ണാരൂഢം മീനം രാശിയുടെ ഗ്രഹസ്ഥിതി, അവിടെ ശനിയുടെയും ചന്ദ്രൻ്റെയും ഉദയം, 4-ൽ വ്യാഴം, 6-ൽ ശുക്രൻ കേതു, 7-ലെ സൂര്യൻ, അഷ്ടമത്തിൽ ബുധൻ ചൊവ്വ, 11-ൽ ഗുളികൻ, 12-ൽ രാഹു. ഇതാണ്
സ്വർണ്ണാരൂഢ ഗ്രഹസ്ഥിതി. അപ്പോൾ ഇത് പ്രകാരം ലഗ്നപതിയും ദേവാലയപതിയുമാകുന്ന വ്യാഴം സുഖരാശിയും ക്ഷേത്രരാശിയുമായ 4-ാം ഭാവത്തിൽ ആശ്രയിച്ചു എന്നുള്ളത് പൂർണ്ണ ദൈവാധീനത്തിന് സൂചിപ്പിക്കുന്നുണ്ട്. നമുക്ക് ಪ್ರಾರ್ಥನೆ ಮಂತ್ರಂಚಿನ ವಾ ಉದ್ದೇಶವನ್ನು ದಿವಂತನ ಆ ಉದ್ದೇಶದ ವಿಷಯದ ಪ್ರಾರ್ಥನೆ ಮಂತ್ರಂಚಿನ ಗುರುಕ್ಷೇತ್ರಡಾണ് ಕನ್ನಡ ಒಮ್ಮೆ ತುಳುವೇಲಿ ಮತ್ತೆ ಕನ್ನಡ ತುಳು ಕನ್ನಡ ಎರಡು ಹೇಳ್ತೀನಿ. ತುಳುವೇಶ್ವರಾಗಿ ಮತ್ತು ತುಳು ಹೇಳಿದ್ರೆ ತುಳು ಹೇಳಿದ್ರೆ ಕನ್ನಡ. ನಮಗೆ ಬಾಲೆ ಬಂಗಾರ ಪಾಠಂಚಿನ ಸ್ವರ್ಣ ಪ್ರಶ್ನ ಆರೂಢ ರಾಶಿ ಗುರು ಕ್ಷೇತ್ರ. ಆ 10ನೇ ರಾಶಿ ದೇವಸ್ಥಾನವನ್ನು ಚಿಂತನೆ ಮಾಡ್ತೀವಿ. ಅವರ ಧನುರಾಶಿ ಗುರುಕ್ಷೇತ್ರ. ಆ ಗುರುಕ್ಷೇತ್ರಕ್ಕೆ ಬಂಗಾರ ಪಾಡ್ತು 10ನೇ ರಾಶಿಯ ಗುರು 4ನೇ ರಾಶಿಯ ಕೇಂದ್ರ ರಾಶಿ ಪರಿಪೂರ್ಣವಾದ ದೇವತಾನುಗ್ರಹವತ್ತನಂಚಿನ ರಾಶಿ. ನಮಗೆ ಮಗು ಹಾಕಿದಂಥ ಸ್ವರ್ಣ ಪ್ರಶ್ನಾರೂಢ ರಾಶಿ ಮೀನ ರಾಶಿ ಅದು ಗುರುಕ್ಷೇತ್ರ. ಆ ಗುರುವಿನ ಕ್ಷೇತ್ರವನ್ನು 10ನೇ ರಾಶಿಯನ್ನು ನಾವು ಕ್ಷೇತ್ರವನ್ನು ದೇವಸ್ಥಾನವನ್ನು ಚಿಂತನೆ ಮಾಡಬೇಕು. ಅದು ಧನುರಾಶಿ, ಅದು ಗುರುಕ್ಷೇತ್ರವೇ. ಆ ಗುರು ಪರಿಪೂರ್ಣವಾಗಿ ಆರೂಢಪತಿಯಾಗಿ 4ನೇ ರಾಶಿಯಲ್ಲಿ പൂർണ്ണാനുഗ്രഹ സിക്കിದಂಥ ರಾಶಿ മകു ചിഹ്നാക്കി. ആ സ്വർണ്ണാരൂഢത്തിന് ഗജകേസരി യോഗമുള്ള രാശിയാണ്. ചന്ദ്രാലും സ്വർണ്ണാരൂഢത്താലും വ്യാഴത്തിൻ്റെ പൂർണ്ണ കേന്ദ്രമുള്ളത് കൊണ്ട് ഗജകേസരി യോഗം ഇന്നത്തെ സ്വർണ്ണാരൂഢത്തിന് കിട്ടി. ಸ್ವರ್ಣ ಪ್ರಶ್ನಾರೂಢ ರಾಶಿಯಲ್ಲಿ ಚಂದ್ರೋದಯ ಇದ್ದ ಕಾರಣ, ಅದು ಗುರುಕ್ಷೇತ್ರ ಆದ ಕಾರಣ ಗಜಕೇಸರಿ ಯೋಗ ಇದ್ದದ್ದು ಈ ರಾಶಿಗೆ. దాని పంట స్వర్ణ ప్రశ్నారూఢ రాశిలు శ్రేష్టవాయినించిన చంద్రాందు పనుపునంచిన గ్రహాల ఆ గురువున క్షేత్రాలు అయిన కారణ ಅವು ಗಜಕೇಸರಿ ಯೋಗ ಇತ್ತನಂಚಿನ ರಾಶಿ ಪಂಚಮಹಾಯೋಗಗಳು ಅಂತೇಳಿ ಇದರಲ್ಲಿ ಉಂಟು. അപ്പോൾ ഈ തുളുനാടിൻ്റെ പ്രധാന ദേവനായി ഒരു കാലത്ത് ആരാധിച്ച ഒരു ഈശ്വരനാണ് ഇന്നത്തെ ഈ സംഗീതത്തിലുള്ളത്. ಒಂದು ಕಾಲಘಟ್ಟದಲ್ಲಿ ತುಳುನಾಡಿನ ಪ್ರಧಾನ ದೇವರಾಗಿ ಆರಾಧನೆಯಾಗಿದ್ದಂತಹ ತುಳುವೇಶ್ವರ ಸಾನ್ನಿಧ್ಯ ಈ ಮಣ್ಣಿನಲ್ಲಿ ಈಗ ಇರುವುದು. ಒಂದು ಕಾಲಘಟ್ಟಗಳು ತುಳುನಾಡದ ಮಾಂತೇ ಭಕ್ತಿಯಲ್ಲ ಆರಾಧನೆ ಮಂತನ ಪ್ರಧಾನ ದೇವತಾ ಶಕ್ತಿ ಅಂದ್ರೆ ಈ ಮಣ್ಣು ಉಳ್ಳಾಯಿನೇ. ഇപ്പോൾ എത്ര വർണ്ണിച്ചാലും ഈ സാന്നിധ്യത്തിൻ്റെ മഹത്വം തീരൂല. അത്രയും മഹത്വമുണ്ട്. ಏತು ವರ್ಣನೆ ಮಾತಲ್ಲ ಈ ಸಾನ್ನಿಧ್ಯನು ಪುಗಾರ್ತ ನಾವು ಕುಂಗಿಪ್ಪೆರೆ ಬಲ್ಲಿ ಎಷ್ಟು ವರ್ಣನೆ ಮಾಡಿದ್ರು ಈ ಸಾನ್ನಿಧ್ಯವನ್ನು ಪೂರ್ಣವಾಗಿ ವರ್ಣಿಸಲು ಹೇಳಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯ ಇಲ್ಲ. സ്വർണ്ണാരൂഢത്തിൻ്റെ സുഹൃതപതിയായ ശനി വ്യാഴക്ഷേത്രമായ മീനം രാശിയിൽ ആശ്രയിച്ച ഒരു പ്രത്യേക ആരൂഢമാണ് ഇന്നത്തെ സ്വർണ്ണാരൂഢം. അതിന് പറയുന്ന ഫലം സ്വന്തം പ്രത്യേകത നരേന്ദ്രഭവനെ സൽപുത്രജായാധനോ ജീവക്ഷേത്രഗതേ അറക്കജേ പുരബല ഗ്രാമ ഉഗ്രനേതാതവ. അപ്പോൾ പുരബലം, ഗ്രാമനേതൃത്വം, ഉഗ്രബലം ഇതെല്ലാം ഇവിടെയുണ്ട്. ಸ್ವರ್ಣ ಪ್ರಶ್ನಾರೂಢ ರಾಶಿಯ ಸುಕೃತ ರಾಶಿ 11ನೇ ರಾಶಿ, ಸುಕೃತ ಪುಣ್ಯ ರಾಶಿ ಪನ್ಕೊಂಡು. ಆ 11ನೇ ರಾಶಿ ಮಕರ ರಾಶಿಯ ಅಧಿಪತಿ ಶನಿ ಆರೂಢ ರಾಶಿಯಲ್ಲಿ ಉದಯಾಗಿ ಬಂದರೆ ಪ್ರತ್ಯೇಕವಾದಂತಹ ಒಂದು ವಿಷಯ ಉಂಟು. ನರೇಂದ್ರ ಪದವಿ ಅಂದ್ರೆ ಆ ದೇವೇಂದ್ರ ಪದವಿ ಇದ್ದಂತಹ ದೇವರು ಮಾತ್ರವಲ್ಲ, ಅತೀ ಶ್ರೇಷ್ಠವಾಗಿ ನಗರದಲ್ಲೂ ಗ್ರಾಮದಲ್ಲೂ ಪಟ್ಟಣದಲ್ಲೂ ಪುರದಲ್ಲೂ ಹೊರಗಿನಲ್ಲೂ പൂജിಸಲ್ಪಟ್ಟಂಥ ಪ್ರತ್ಯೇಕ ಸಾನ್ನಿಧ್ಯ ಒಳಗಿರುವುದು. 108 ഗൗഡി എണ്ണി വെച്ചപ്പോൾ 3 കാലത്തെ ഭൂതം, ഭാവി, വർത്തമാനം, ഈ 3 കാലങ്ങൾ നോക്കുമ്പോൾ ഭാവി കാലത്ത് ഏറ്റവും അനുകൂല സ്ഥിതിയുള്ളതായ അഷ്ടമംഗല രാശിയാണ്. അപ്പോൾ കഴിഞ്ഞ കാലം 2, വർത്തമാനകാലം 7, ഭാവി കാലത്തിന് 3 കിട്ടിയത്. അതും ವಿಶೇಷ ಫಲമാണ്. ಮಗು ಚಿಹ್ನ ಹಾಕಿದಂತಹ ಕಾಲಘಟ್ಟದಲ್ಲಿ ದೈವಜ್ಞರು 108 ಕವಡೆಗಳನ್ನು ಪ್ರತ್ಯೇಕವಾಗಿ 3 ವಿಭಾಗವನ್ನಾಗಿ ಮಾಡ್ತಾರೆ. ಆ ವಿಭಾಗವಾಗುವಾಗ 3 ಸಂಖ್ಯೆ ಬರ್ತದೆ. ಅದು ಭೂತಕಾಲವನ್ನು, ವರ್ತಮಾನ ಕಾಲವನ್ನು, ಭವಿಷ್ಯತ್ ಕಾಲವನ್ನು ಸೂಚಿಸುವಂತಹ ಸಂಖ್ಯೆ. ಬಂದಂಥ ಸಂಖ್ಯೆ 2, 7, 3. ಅದು 2 ಅಂತೇಳು ಭೂತಕಾಲವು, 7 ಎಂಬುದು ವರ್ತಮಾನ ಕಾಲವು, 3 ಅಂತೇಳು ಭವಿಷ್ಯತ್ ಕಾಲ. ಆ 3 ಅಂತೇಳುವ ಭವಿಷ್ಯತ್ ಕಾಲ ಒಳ್ಳೆಯ ಫಲವನ್ನು ಸೂಚಿಸುವಂಥ ವಿಷಯ. ಅಷ್ಟಮಂಗಲ ಸಂಖ್ಯೆ ಸಮೇತ അതേ രീതി ಬಂದಿದೆ. പിന്നെ ഇന്നത്തെ ആരൂഢത്തിന്, ഈ സ്വർണ്ണാരൂഢത്തിന് 2 പാർശ്വങ്ങളിലും പൂർണ്ണ ഗ്രഹങ്ങളില്ലാത്തത് കൊണ്ട് ചെറിയൊരു കേമദ്രമ യോഗമുണ്ട്. അപ്പോൾ ചില അരിഷ്ടതകൾ ഉള്ളത് കൊണ്ട് ജാഗ്രത ഈ നാട് കാണിക്കണം, ജനപദങ്ങൾ കാണിക്കണം. ഇതിൽ ആദ്യം തീരുമാനിച്ച തീരുമാനങ്ങളിൽ ഒട്ടും പുറകോട്ട് പോവാതെ കണ്ട് എന്താണോ തീരുമാനം ഈശ്വരനെ കേൾപ്പിച്ചത് അത് അതുപടി പ്രാവർത്തികമാക്കാം. അതിനെന്ത് വേണം? തനു, മനം, ധനം. തനു ശരീരം, പിന്നെ മനസ്സ്, പിന്നെ ധനം. ഇതെല്ലാം ആദ്യമായി ഭഗവാൻ അർപ്പിച്ചിട്ട് വേണം നമുക്കിത് മുമ്പോട്ട് പോകാൻ വേണ്ടിയിട്ട്. ಸ್ವರ್ಣಪ್ರಶ್ನಾರೂಢ ರಾಶಿಯ ಎಡಬಲಗಳಲ್ಲಿ ಗ್ರಹಗಳಿಲ್ಲ. ಆ ಎಡಬಲಗಳಲ್ಲಿ ಗ್ರಹಗಳಿದ್ರೆ ಕೇಮತ್ವ ಅಂತ ಹೇಳುವ ಒಂದು ಅಪಾಯವನ್ನು ಸೂಚಿಸುವಂತಹ ವಿಷಯ. ಆದ ಕಾರಣ ಗ್ರಾಮಸ್ಥರು, ಭಕ್ತ ಬಂದವರು ಎಲ್ಲರೂ ಸ್ವಲ್ಪ ಜಾಗೃತೆಯಲ್ಲಿ ಬೇಕು.
ನಾವು ದೇವರಿಗೆ ಯಾವ ಮಾತನ್ನು ಕೊಟ್ಟಿದ್ದೇವ, ಯಾವ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇದನ್ನು ಆರಂಭ ಮಾಡಿದ್ದೇವ, ಚಾಚೂ ತಪ್ಪದೆ ಕೊನೆಯವರೆಗೆ ಅದನ್ನು ಪಾಲಿಸಬೇಕು. ಕಡೇ ಮುಟ್ಟ ನಮ್ಮ ದೇವರಿಗೆ ಇಂಚಿನ ಪಾತ್ರ ಕೊಡ್ತಾನ, ಕಡೇ ಮುಟ್ಟ ಇನ್ನು ಪಾಲನೆ ಮಾಡಿಕೊಡುವ. ಆ ರೀತಿ ತನು, ಶರೀರ, ಮನಸ್ಸು, ಧನ ಸಂಪರ್ಪಣೆ ಮಾಡಿ ಪರಿಪೂರ್ಣ ದೇವರಿಗೆ ಕೊನ್ನ ಪಾತ್ರವನ್ನು ನಮ್ಮ ഒരുപാട് ನಾವು ಕೊಟ್ಟ ಮಾತನ್ನು ഉളിಸಿಕೊಳ್ಳಬೇಕು ದೇವರಿಗೆ. വാക്കുവഴി അക്രമത്തിലുള്ള ആരോപണമാണ്. അപ്പം അങ്ങനെ ആയതുകൊണ്ട് ഒരു കൃത്യമായ വാഗ്ദത്തം ചെയ്തിട്ട് വേണം ആരംഭിക്കാൻ. വാഗ്ദത്തം ചെയ്തിട്ട് വേണം ഇത് ആരംഭിക്കാൻ വേണ്ടിയിട്ട്. ದೇವರ ಮೊದಲನೇ ಸೂಚನೆ ಭಕ್ತರಿಗೆ. ಎರಡನೇ ರಾಶಿ ವಾಕ್ರಾಶಿ, ಮೇಷರಾಶಿ ಕುಜ. ಆ ಕುಜ ಅಷ್ಟಮದಲ್ಲಿ ಇರುವ ಕಾರಣ ಮೊದಲಾಗಿ ಇದರ ಆರಂಭ ಮಾಡಬೇಕಿದ್ರೆ ಭಕ್ತರು ದೇವರಿಗೆ ವಾಗ್ದಾನವನ್ನು ಕೊಟ್ಟು ಆರಂಭ ಮಾಡಬೇಕು ಅಂತ ಹೇಳುವ ಸೂಚನೆ ದೇವರಿಗೆ ಉಂಟು. ವಾಗ್ದಾನ ಈ ರೀತಿ ನಾವು ಸಮರ್ಪಣೆಯನ್ನು ಮಾಡ್ತೇವೆ, ಇಂತಹ ಸಮರ್ಪಣೆಯನ್ನು ನಾವು ದೇವರಿಗೆ ತನ್ನಿಂದಾದ ಕೈಲಾದ ಸೇವೆಯನ್ನು ಮಾಡ್ತೇನೆ ಅಂತೇಳಿ ಮಾತು ಕೊಟ್ಟೇ ಇದನ್ನು ಆರಂಭ ಮಾಡಬೇಕು ಅಂತ ಹೇಳಿ ವಾಕ್ರಾಶಿ ಅಷ್ಟಮ. ശരിക്കും ഒരു ഭഗീരഥ പ്രയത്നം വേണം. ഒരു സുപ്രഭാതത്തിലാവുന്നതല്ല, ഭഗീരഥ പ്രയത്നം വേണം. ಒಂದು ಸುಪ್ರಭಾತದಲ್ಲಿ ಇದು ಆಗು ಹೋಗುವ ಕೆಲಸ ಅಲ್ಲ, ನಾವು ಎಣಿಸಿದಷ್ಟು ಸುಲಭ ಇಲ್ಲ. ನಮ್ಮ ಕಠಿಣ ಭಗೀರಥ ಪ್ರಯತ್ನ ಇದಕ್ಕೆ ಬೇಕು. അപ്പോൾ ഇതിന് ഒരു നിവൃത്തിക്ക് ചില പ്രയാസം ഉള്ളത് കൊണ്ട് ശിവന് മൃത്യുഞ്ജയം നടത്തേണ്ടതാണ്. അപ്പോൾ ഇവിടെ തന്നെ ഉള്ളതും സാക്ഷാൽ പരമേശ്വരൻ തന്നെ. അപ്പോൾ ആപദകീം കരണീയം സ്മരണീയം ചരണയുഗളം അമ്പായാം എന്ന ആ ഒരു പ്രാർത്ഥനയിൽ ഇവിടെ തന്നെ ചരണം പ്രാപിച്ച് മുമ്പോട്ട് പോകണം. ഒരു പ്രാർത്ഥന. ಇವತ್ತಿನ ಅಷ್ಟಮಂಗಲ ಗೃಹಸ್ಥಿತಿಯ ಪ್ರಕಾರ ಸ್ವಲ್ಪ ಆಪತ್ತು ಇದ್ದ ಕಾರಣ ಪ್ರತ್ಯೇಕವಾಗಿ ಮೃತ್ಯುಂಜಯ ಜಪವೋ ಮೃತ್ಯುಂಜಯ ಹೋಮವೋ ಮಾಡಿ ಪ್ರಸಾದ ತೆಕ್ಕೊಳ್ಬೇಕಾದಂಥ ವಿಷಯ ಉಂಟು. ಸಾಕ್ಷಾತ್ ಪರಮಶಿವ ಮೃತ್ಯುಂಜಯೇಶ್ವರನೇ ನಮ್ಮ ಸನ್ನಿಧಾನದಲ್ಲಿ ಇದ್ದ ಕಾರಣ ನಾವೆಲ್ಲರೂ ಆಪತ್ತು ಕಾಲದಲ್ಲಿ ಬಂದಾಗ ಆ ದೇವರ ಪಾದಕಮಲಗಳಿಗೆ ಯಾವ ಪ್ರಾರ್ಥನೆಯನ್ನು ಮಾಡ್ತೇವೋ ಎಲ್ಲರೂ ದೇವರೇ ಅಂಥ ಒಂದು ಆಪತ್ತು ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಂಡು ಶ್ರೇಷ್ಠವಾದಂತಹ ಅನುಗ್ರಹ ಕೊಡು ದೇವರೇ ಅಂತೇಳಿ ಅವನ ಚರಣ ಕಮಲಕ್ಕೆ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅಂತ. ಬಾಕಿದ್ದೆಲ್ಲ ನಮಗೇನು ಗಣಿತ ಎಲ್ಲ ಮಾಡಿ ಅಲ್ಲಿ ಚಿಂತನೆ ಮಾಡಲಿಕ್ಕೆ ಉಂಟು. ಚಿನ್ನ ನೋಡೋರು ಫೋಟೋ ತೆಗಿಯೋರು ಫೋಟೋ ತೆಗಿಬೋದು, ಝೂಮ್ ಮಾಡಿ ನೋಡ್ಬೋದು ಎಲ್ಲ. എല്ലാവർക്കും സന്ദേശമുണ്ട് ഇത് വെച്ചത്. ശിവായ പഞ്ചാക്ഷി ജപിച്ചിട്ട് മീൻ രാശി വെച്ചതിൻ്റെ സന്ദേശമുണ്ട്. ದೈವಜ್ಞರು ಹೇಳೋದು ನಾವೆಲ್ಲರೂ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಅಂತೇಳಿ ಹಾಕಿದ್ದು, ಮಗು ಚಿನ್ನ ಹಾಕಿದ್ದು ಮಾತ್ರ ಶಿವನ ಕ್ಷೇತ್ರ ಅಲ್ಲ, ವೈಷ್ಣವ ಗುರುಕ್ಷೇತ್ರ ವೈಷ್ಣವನ ಜಾಗಿ ಅನ್ನೋ ಸಂಶಯ. ಅದು ಹೇಗೆ ಅಂತ ನೋಡಿ ಕೆಲವರ ಮನಸ್ಸಿಗೆ ಬಂದಿದೆ. ನಾವು ಓಂ ನಮ ಶಿವಾಯ ಹೇಳಿ ಶಿವನಿಗೆ ಸಂಬಂಧಪಟ್ಟ ರಾಶಿ ಎಲ್ಲ ಅದು ಏನು ಅಂತ ಒಂದು ವಿಷಯ ಉಂಟು ನಮಗೆ ಚಿಂತನೆ.